ಧನುಜಾರಿ ದ್ರೌಪದಿಯ ಸಂತೈಸಲೆಗೂ ಧನುಜಾರಿ ದ್ರೌಪದಿಯ ಸಂತೈಸಲನ್ನೆಯೂ ಮಡಿಮಯವರೂತವೋ ದಾರುಕೌತ್ತರನು ದಾರುಕಂ ತರನು ಓ ಬುದು ದುರ್ಚಾರ ನಡೆಯನುದಯ ಓ ಬುದು ದುರ್ಜನರೆಡೆಯನುದಯ ಅಗಣಿತ ಯುಧವ ತುಂಬಿದವು ರಥದಳು ಅಗಣಿತ ಯುಧವು ತುಂಬಿದವು ರಥದಳು ಧನುಜಾರಿ ದ್ರೌಪದಿಯ ಸಂದೇಶಲನೆಗೂ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣವೇ ನನ್ನ ಈ ಅವತರಣದ ಪ್ರಮುಖ ಉದ್ದೇಶ. ಓಹೋ, ಯಾವುದೇ ರೀತಿಯ ಒಂದು ಸಂಬಂಧವು ಮತ್ತೊಂದು ಯಾವುದನ್ನು ಪರಿಗಣಿಸದೆ ದುಷ್ಟ ಶಿಕ್ಷಣವನ್ನೇ ಪ್ರಧಾನವಾದಂತಹ ಒಂದು ಕಾರ್ಯಕ್ಷೇತ್ರವಾಗಿ ಇಟ್ಟುಕೊಂಡಂತಹ ನಾನು ನನ್ನ ಮಾವನಾದಂತಹ ಕಂಸನನ್ನೇ ಆತ ದುಷ್ಟ ಎನ್ನುವ ಕಾರಣಕ್ಕೆ ಅವನನ್ನು ನಿರ್ಮೂಲನ ಮಾಡಿದವನು. ಅದೇ ರೀತಿಯಾಗಿ ಈ ಭೂಮಿಯಲ್ಲಿ ದುಷ್ಟತನ ಎನ್ನುವಂಥದ್ದು ತಾಂಡವವಾಡುತ್ತಿದೆ ಎನ್ನುವಂತಹ ಒಂದು ಅಭಿಪ್ರಾಯದಿಂದ ದುಷ್ಟರನ್ನೆಲ್ಲ ಒಂದೇ ಸ್ಥಳದಲ್ಲಿ ನಿರ್ಮೂಲನ ಮಾಡಬೇಕು. ಇಲ್ಲಿ ದುಷ್ಟರನ್ನು ಅನ್ನುವಂಥದ್ದು ಹೇಗೆ ಅಂತಂದ್ರೆ ದುಷ್ಟತನವನ್ನು ಮಾತ್ರ ಭಗವಂತನಾದಂತಹ ನನಗೆ ಯಾವುದೇ ದುಷ್ಟರಾಗಲಿ ಶಿಷ್ಟರಾಗಲಿ ಅವರ ಮೇಲೆ ಯಾವುದೇ ರೀತಿಯಾದಂತಹ ಒಂದು ಕೋಪವೋ ತಾಪವೋ ಪ್ರೇಮ ಸ್ವರೂಪವನ್ನೇ ಹೊಂದಿದಂತಹ ನನ್ನಲ್ಲಿ ಉಂಟೆ? ಅದು ಖಂಡಿತವಾಗಿಯೂ ಇಲ್ಲ. ಹಾಗೆಂತ ಹೇಳಿ ದುಷ್ಟತನವನ್ನು ನಿರ್ಮೂಲನ ಮಾಡದೇ ಇತ್ತು ಅಂತಾದ್ರೆ ಈ ಪ್ರಪಂಚದಲ್ಲಿ ಒಳ್ಳೆಯತನಕ್ಕೆ ಅಸ್ತಿತ್ವ ಇಲ್ಲ. ಒಳ್ಳೆಯ ರೀತಿಯಲ್ಲಿ ಇದ್ದುಕೊಂಡು ನಮಗೆ ಏನು ಪ್ರಯೋಜನ ಅಂತ ಹೇಳುವಂತಹ ಒಂದು ಪ್ರಶ್ನೆಯೂ ಕೂಡ ಸಾತ್ವಿಕರಾದಂತಹ ಮನುಷ್ಯರಲ್ಲಿ ಎದ್ದೇಳುವುದು ಸಹಜವಾಗ್ತದೆ. ಆ ಕಾರಣದಿಂದಾಗಿಯೇ ದುಷ್ಟ ಶಿಕ್ಷಣ ತನ್ಮೂಲಕವಾಗಿ ಶಿಷ್ಟರನ್ನು ರಕ್ಷಣೆ ಮಾಡುವಂತದ್ದು ಎನ್ನುವಂತಹ ಒಂದು ಕೈಂಕರ್ಯವನ್ನು ತೊಡಗಿ ಶಾಪವನ್ನೇ ವರವಾಗಿಸಿಕೊಂಡು ತನ್ಮೂಲಕವಾಗಿ ಹಲವಾರು ಅವತಾರಗಳನ್ನು ಕಾಲಕ್ಕನುಗುಣವಾಗಿ ತಳೆಯುತ್ತಾ ನನ್ನದಾದಂತಹ ಈ ಒಂದು ಸೃಷ್ಟಿಯ ಪರಿಪಾಲನಾ ಕಾರ್ಯ ಏನಿದೆ ಅದನ್ನು ನಾನು ಸಂಪೂರ್ಣವಾಗಿ ಬಹಳ ಅಚ್ಚುಕಟ್ಟಾಗಿ ತೊಡಗಿಸಿಕೊಂಡು ಬಂದಿದ್ದೇನೆ ಎನ್ನುವಂತಹ ಆತ್ಮವಿಶ್ವಾಸವೂ ಉಂಟು, ತೃಪ್ತಿಯೂ ಉಂಟು. ಪ್ರಸ್ತುತ ಪಾಂಡವರನ್ನೇ ನನ್ನ ಕೈಯ ಆಯುಧವನ್ನಾಗಿ ನಾನು ಬಳಸಿಕೊಂಡವ. ಹೇಗೆ? ಯಾಕೆ ಪಾಂಡವರನ್ನೇ ನಾನು ಆಯ್ಕೆ ಮಾಡಿಕೊಂಡದ್ದು? ಯಾಕೆ? ವರ್ತಮಾನ ಕಾಲದಲ್ಲಿ ಪಾಂಡವರಷ್ಟು ಧರ್ಮನಿಷ್ಠುರವಾಗಿ ಧರ್ಮನಿಷ್ಠರಾಗಿ ಧರ್ಮವೇ ದೇವರು ಎನ್ನುವ ಹಾಗೆ ಮನಸ್ಸಿನಲ್ಲಿ ಅದನ್ನು ಧಾರಣೆ ಮಾಡಿಕೊಂಡು
ಧರ್ಮಕ್ಕೋಸ್ಕರ ಸರ್ವ ತ್ಯಾಗವನ್ನು ಮಾಡಲು ಸಿದ್ಧರಾಗಿ ಈ ಒಂದು ಲೋಕಕ್ಕೆ ಏನಿದೆ ಒಂದು ಆದರ್ಶಪ್ರಾಯರಾದಂತಹ ಒಂದು ವ್ಯಕ್ತಿತ್ವವನ್ನು ಅವರು ರೂಢಿಸಿಕೊಂಡಿದ್ದಾರೆ. ನನ್ನ ಆತ್ಯಂತಿಕವಾದಂತಹ ಭಕ್ತರು ಹೌದು. ಅಷ್ಟು ಮಾತ್ರವಲ್ಲದೆ ಕೌರವಾದಿಗಳಿಂದ ಬರ್ಬರವಾದಂತಹ ದೌರ್ಜನ್ಯವೂ ಕೂಡ ಅವರ ಜೀವನದಲ್ಲಿ ಬಹಳಷ್ಟು ನಡೆದು ಹೋಗಿದೆ. ಎಲ್ಲವೂ ಕಾಲಧರ್ಮಕ್ಕನುಸಾರವಾಗಿ ತಾನೇ ನಡೆಯಬೇಕು. ನಾನು ಭಗವಂತನಾಗಿದ್ದರೇನು ಅಥವಾ ಇನ್ನೇ ಸರ್ವಶಕ್ತನಾಗಿದ್ದರೇನು ಅಂತ ನಾನು ಯಾಕೆ ಅದನ್ನು ಬದಲಾವಣೆ ಮಾಡುವುದಿಲ್ಲ ಎನ್ನುವಂತಹ ಪ್ರಶ್ನೆಯನ್ನು ಹಲವರು ಕೇಳಬಹುದು. ಆದರೆ ಅದಕ್ಕೆ ನಾನು ಬದಲಾವಣೆಗೆ ನಾನು ಜನ ಅಲ್ಲ. ನಾನು ಕೇವಲ ದಾರಿಯನ್ನು ಮಾತ್ರ ಅವರಿಗೆ ತೋರಿಸುವಂಥದ್ದು. ಒಳ್ಳೆಯ ದಾರಿ ಮತ್ತು ಕೆಟ್ಟ ದಾರಿ. ಒಳ್ಳೆಯ ದಾರಿಯಲ್ಲಿ ನಡೆದರೆ ಒಳ್ಳೆಯ ಫಲಗಳು, ಕೆಟ್ಟ ದಾರಿಯಲ್ಲಿ ನಡೆಯಿತು ಅಂತಾದ್ರೆ ಕೆಟ್ಟ ಫಲಗಳು ಎಂಬುದಾಗಿ. ಈ ಲೋಕದ ಆದಿಯಿಂದ ಇಲ್ಲಿಯವರೆಗೂ ಕೂಡ ಒಳ್ಳೆಯದಕ್ಕೆ ಒಳ್ಳೆಯದಾಗಿದೆ, ಕೆಟ್ಟತನಕ್ಕೆ ಕೆಟ್ಟದನ್ನು ಎಲ್ಲರೂ ಕೂಡ ಅನುಭವಿಸಿಯೇ ಇದ್ದಾರೆ. ಆದರೂ ಕೂಡ ಆ ಒಂದು ದುಷ್ಟ ಪ್ರವೃತ್ತಿ ಏನಿದೆ ಅದನ್ನು ಸಂಪೂರ್ಣವಾಗಿ ನಾಶಪಡಿಸಲಿಕ್ಕಾಗ್ಲಿ ಅಥವಾ ಸಂಪೂರ್ಣವಾಗಿ ನಿರ್ನಾಮ ಪಡಿಸಲಿಕ್ಕಾಗ್ಲಿ ನಮ್ಮಿಂದ ಆಗುವುದಿಲ್ಲ ಅಂತಲ್ಲ, ಅದು ಕೂಡ ಎಂಬ ಕಾರಣಕ್ಕೆ ಈ ಪ್ರಕೃತಿ ಏನಿದೆ ಒಳ್ಳೆಯತನ, ಕೆಟ್ಟತನ, ದುಷ್ಟತನ ಎಲ್ಲದರ ಒಂದು ಸಮ್ಮಿಳಿತವಾಗಿ ಒಂದು ನಡೆಯುವಂಥದ್ದು. ಅದು ಬೇಕು ಕೂಡ. ಪ್ರಸ್ತುತ ಕಾಲಘಟ್ಟದಲ್ಲಿ ಧರ್ಮರಾಯ ನಮ್ಮನ್ನು ಅರಮನೆಗೆ ಆಹ್ವಾನವಿದ್ದಾಗ ತಕ್ಷಣವೇ ನಾನು ಹೊರಟು ಬಂದದ್ದಾಗುವುದು. ಕೌರವನಲ್ಲಿಗೆ ಸಂಧಿ ವಿಗ್ರಹಿಯಾಗಿ ಹೋಗಬೇಕು ಎಂಬಂತಹ ಒಂದು ವಿಚಾರವನ್ನು ಅವನು ಹೇಳಿದ. ಅದಕ್ಕೆ ನೀನೇ ಸೂಕ್ತನಿದ್ದೀಯ. ಯಾಕೆಂತಂದ್ರೆ ಒಳಿತು ಕೆಡುಕು ಎಲ್ಲವನ್ನು ಕೂಡ ಸಮತೋಲನ ದೃಷ್ಟಿಕೋನದಿಂದ ಅದನ್ನು ಅತ್ಯಂತ ವಸ್ತುನಿಷ್ಠವಾಗಿದ್ದು ವಿಮರ್ಶಿಸಿ ಎಲ್ಲ ಗುಣಗಳು ನಿನ್ನಲ್ಲಿ ಇದೆ ಹಾಗೆ ಅವನು ತಿಳಿದುಕೊಂಡಿದ್ದಾನೆ. ನಾನು ಕೂಡ ಬಹಳ ಒಂದು ಉತ್ಸಾಹಿತನಾಗಿ ಅದನ್ನು ಒಪ್ಪಿಕೊಂಡಿದ್ದೆ. ಧರ್ಮಜನಾಗಲಿ, ಭೀಮನಾಗಲಿ, ಅರ್ಜುನನಾಗಲಿ, ನಕುಲ ಸಹದೇವರಾದಿಯಾಗಿ ಎಲ್ಲರೂ ಕೂಡ ಅಣ್ಣನ ಮತವೇ ನಮ್ಮಯ ಮತವದು ಎಂಬುದಾಗಿ ಹೇಳಿದರು. ಅಣ್ಣನನ್ನು ಅತಿಕ್ರಮಿಸಬಾರದು ಎನ್ನುವ ಒಂದೇ ಉದ್ದೇಶಕ್ಕೆ ಭೀಮಸೇನ ತನ್ನಲ್ಲಿದ್ದಂತಹ ಆತ್ಯಂತಿಕವಾದಂತಹ ಯಾವ ಒಂದು ಕೋಪ ಇದೆಯೋ, ಸಿಟ್ಟಿದೆಯೋ ಎಲ್ಲವನ್ನೂ ಕೂಡ ಕೇವಲ ಅಣ್ಣನ ಮೇಲಿನ ಪ್ರೀತಿಗಾಗಿ ಅಥವಾ ಅಣ್ಣ ಹೇಳಿದ ಕಾರಣಕ್ಕೆ ನಾವು ತೊಡಗಬೇಕು ಎನ್ನುವಂತಹ ಒಂದು ದೃಷ್ಟಿಕೋನದಿಂದ ತನ್ನ ಎಲ್ಲ ವ್ಯಗ್ರತೆಯನ್ನು ಅದು ಬಿಟ್ಟುಕೊಂಡು ನಿಜವಾಗಿ ತನಗೆ ಏನು ಬೇಕು ಅದನ್ನು ಕೇಳಲಿ, ಅಣ್ಣ ಹೇಳಿದ್ದ ಹಾಗೆ ಆಗಲಿ ಎಂಬ ಒಂದು ಮಾತನ್ನು ಆಡಿದ್ದಾರೆ. ನಮಗೆದೆಲ್ಲ ತಿಳಿಸಿದೆ. ನಂತರದಲ್ಲಿ ತಂಗಿಯಾದಂತಹ ದ್ರೌಪದಿ ಆಕೆ ನನ್ನನ್ನು ಕಂಡಳು. ಬಿಚ್ಚಿದ ತುರುಬನ್ನು ಕಟ್ಟಿ ಕೊಡಲಾರೆ ಅಣ್ಣ ಎಂಬುದಾಗಿ ಕೇಳಿದಾಗ ಕೇವಲ ನನ್ನ ತಂಗಿಯ ತುರುಬನ್ನು ಕಟ್ಟಿ ಕೊಡುವುದಷ್ಟೇ ಅಲ್ಲ, ಈ ಜಗತ್ತಿನಲ್ಲಿ ಧರ್ಮದ ತುರುಬನ್ನು ಕಟ್ಟಿಕೊಡಬೇಕು ಎಂಬಂತಹ ದೀಕ್ಷಾಬದ್ಧನಾಗಿದ್ದಂಥವನು ನಾನು. ಆದ ಕಾರಣದಿಂದಲಾಗಿ ಸರಿ, ಭಗವಂತನಾಗಲಿ ಅಥವಾ ಇನ್ಯಾವನೇ ಆಗಲಿ ಬದಲಾವಣೆಗೆ ನಾನು ಒಳಗಾಗಬೇಕು, ನಾನು ಬದಲಾಗಬೇಕು ಎಂಬಂತಹ ಭಾವನೆ ಇಲ್ಲದ ವ್ಯಕ್ತಿಯಲ್ಲಿ ನೀವು ಏನು ಮಾಡಿದರೂ ಕೂಡ ಅವನು ಬದಲಾಗಲಾರ. ನಾನು ಬದಲಾಗಬೇಕು, ತನ್ಮೂಲಕವಾಗಿ ಪ್ರಪಂಚಕ್ಕೆ ನನ್ನಿಂದ ಏನಾದರೂ ಒಂದು ಅದ್ವಿತೀಯವಾದಂತಹ ಕೊಡುಗೆಯನ್ನು ಈಯಬೇಕು ಎಂಬಂತ ಒಂದು ಒಳತೋಟಿ ಎಂಬಂತ ಒಂದು ಭಾವನೆ ಆ ವ್ಯಕ್ತಿಯಲ್ಲಿ ಇರಬೇಕು. ಅದಿಲ್ಲ ಅಂತಾದ್ರೆ ಆಡುವಾತಿನಲ್ಲಿ ಒಂದು ಗಾದೆ ಇಲ್ಲವೇ, ಕೋಣನ ಮುಂದೆ ತುತ್ತೂರಿ ಬಾರಿಸಿದಂತೆ ಆಗ್ತದೆ ಅಷ್ಟೇ ಹೊರತು ಮತ್ತಿನ್ನೇನು ಅದರಲ್ಲಿ ಪ್ರಯೋಜನ ಬರದು. ಹೌದು. ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತಂತಹ ನಮ್ಮ ನಕುಲ ಸಹದೇವರಲ್ಲಿ ಒಬ್ಬನಾದಂತವನು ಕೂಡ ಹೇಳಿದ್ದ ಅದನ್ನೇ, ಸಂಧಾನವಾಗಬಾರದು ಎಂಬುದಾಗಿ ಅಲ್ಲ, ಸಂಧಾನವಾಗಲಾರದು ಎಂಬುದಾಗಿ.
ತಂಗಿಯಾದಂತಹ ದ್ರೌಪದಿ ಕೂಡ ಹೇಳಿದ್ದು. ನಂತರ ಭೀಮನ ಅಭಿಪ್ರಾಯವೂ ಕೂಡ ಅದೇ ಆಗಿತ್ತು. ಇದೆಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡು ಈಗ ಕೃಷ್ಣನಾಗಿ ನಾನು ಹೋಗುವುದು ಹೇಗೆ ಅಂತಂದ್ರೆ, ಆದಷ್ಟು ಅವನ ಮನಸ್ಸು ಪರಿವರ್ತನೆಗೆ ಒಳಗಾಗಿ ಯುದ್ಧ ಆಗದೆ ಸಂಧಾನವೇ ಏರ್ಪಟ್ಟಲ್ಲಿ ನಮಗೂ ಅದು ಸಂತೋಷವೇ. ಹೌದು, ನಮ್ಮ ಕೆಲಸ ಏನಿದೆ, ನಮ್ಮ ಸಂಧಾನ ಎನ್ನುವಂತಹ ಕಾರ್ಯ ಏನಿದೆ, ಅದು ಆದಷ್ಟು ಕೂಡ ಸಂಧಾನ ಆಗಲಿ ಎನ್ನುವಂತಹ ದೃಷ್ಟಿಕೋನದಲ್ಲಿಯೇ ಹೊರತು ಕೇವಲ ಸಂಧಾನ ಮಾಡಬೇಕೆಂಬ ಉದ್ದೇಶಕ್ಕೆ ಹೋಗುವುದಲ್ಲ. ಪರಿಪೂರ್ಣವಾಗಿ ಸಂಧಾನವಾಗಬೇಕು ಎಂಬಂತಹ ಕಾರಣದಿಂದ ನಾನು ಕೂಡ ತೊಡಗಿಕೊಳ್ತೇನೆ ಎನ್ನುವಂತಹ ದೃಷ್ಟಿಕೋನದಿಂದಲೇ ನಾನು ಹೊರಟವ. ಪಂಚ ಪಾಂಡವರ ಅಭಿಪ್ರಾಯವಾಗಲಿ ಅಥವಾ ದ್ರೌಪದಿಯ ಅಂಬೋಣವಾಗಲಿ ಎಲ್ಲವನ್ನು ಕೂಡ ಅರಿತುಕೊಂಡೆ. ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆ ಎನ್ನುವಂತಹ ಯಾವ ಒಂದು ಜವಾಬ್ದಾರಿಯನ್ನು ನಾನು ಹೊತ್ತುಕೊಂಡಿದ್ದೇನೆ, ಅದಕ್ಕೆ ಅನುಗುಣವಾಗಿ ಅದಕ್ಕೆ ಸರಿಯಾದಂತಹ ಜವಾಬ್ದಾರಿ ನನ್ನಲ್ಲೂ ಇದೆ. ಏನು ಮಾಡಬೇಕು ಏನು ಮಾಡಬಾರದು ಎಂಬಂತಹ ಪರಿಜ್ಞಾನ ನನ್ನಲ್ಲೂ ಇದೆ. ಮತ್ತೆ ಉಳಿದಂತಹ ಯಾವುದೇ ವಿಚಾರವನ್ನು ನಾವು ಕಾಲಗರ್ಭಕ್ಕೆ ಬಿಟ್ಟು ಬಿಡುವುದೇ ಸೂಕ್ತ ಎಂಬುವಂಥದ್ದು ನನ್ನ ಅಭಿಪ್ರಾಯವಾಗಿದೆ. ಹಾಗೆ ಹೊರಟಂತಹ ನಾನು ಸಾತ್ಯಕಿ ಇವರೆಲ್ಲ ನಮ್ಮ ಒಂದು ಕೂಟದವರು. ಯಾವಾಗಲೂ ಕೂಡ ಕೃಷ್ಣನ ಬಗ್ಗೆ ಅತ್ಯಂತಿಕವಾದಂತಹ ಒಂದು ಪ್ರೀತಿಯನ್ನು ಭಕ್ತಿಯನ್ನು ಎಲ್ಲ ತೋರ್ಪಡಿಸುತ್ತಾ ಇರುವಂತಹ ನನ್ನ ಸಹವರ್ತಿಗಳು ರಥದಲ್ಲಿ ಅಗಣಿತವಾದಂತಹ ಆಯುಧಗಳನ್ನು ಪೇರಿಸಿಟ್ಟಿದ್ದಾರೆ. ಯಾಕಪ್ಪ ಹೀಗೆ ಅಂತ ಕೇಳಿದಾಗ, ದುಷ್ಟನಾದ ಕೌರವನಲ್ಲಿ ಹೋಗುವುದು ನಾಳೆ ಏನಕ್ಕೆ ಏನಾದ್ರೂ ಮಾಡಿ ಅನ್ನು ಎಂಬಂತಹ ಒಂದು ಅಭಿಪ್ರಾಯವನ್ನು ಕೂಡ ಅವರು ವ್ಯಕ್ತಪಡಿಸಿದ್ರು. ಸರಿಯದು, ನಾವು ಒಳ್ಳೆಯ ಉದ್ದೇಶದಿಂದ ಹೋಗುತ್ತಾ ಇರುವಂತಹ ಸಂದರ್ಭದಲ್ಲಿ ಕೂಡ ನಮ್ಮ ವಿರುದ್ಧ ದಿಕ್ಕಿನಲ್ಲಿ ಇರುವವನು ಅದೇ ರೀತಿಯಾಗಿ ಪ್ರತಿಕ್ರಿಯಿಸುತ್ತಾನೆ ಎಂದು ನಂಬಿ ನಡೆಯುವುದು ಅದು ಮೂರ್ಖತನವಾಗ್ತದೆ. ಸರ್ವ ಸನ್ನದ್ಧತೆ ಎನ್ನುವಂಥದ್ದು ಸರ್ವಕಾಲಕ್ಕೂ ಸರ್ವರಲ್ಲೂ ಇರಬೇಕಾದಂತಹದ್ದು. ಬಹಳ ಅಪೇಯಮಾನವಾದಂತಹ ವಿಚಾರವೇ. ಇರ್ಲಿ, ಅದು ಕೂಡ ಇರ್ಲಿ ಎಂಬುದಾಗಿ ಹೇಳಿ ಸಾರಥಿಯಲ್ಲಿ ಹೇಳಿದ್ದೇನೆ. ರಥ ಮುಂದೆ ಸಾಗುತ್ತಾ ಇದೆ. ಮಾರ್ಗ ಮಧ್ಯದಲ್ಲಿ ಹಲವಾರು ಋಷಿಮುನಿಗಳಾಗಲಿ ಇವರೆಲ್ಲರೂ ಕೂಡ ನನ್ನನ್ನು ಸಂಧಿಸಿ ಆದಷ್ಟು ಈ ಒಂದು ಲೋಕಕ್ಕೆ ಮಾರಕವಾದಂತಹ ಮಾರಣ ಹೋಮ ನಡೆಯದೇ ಇರುವಂತಹ ಒಂದು ಕೆಲಸವನ್ನು ನೀವು ಮಾಡಿಕೊಡಬೇಕು ಸ್ವಾಮಿ ಎಂಬುದಾಗಿ ನನ್ನಲ್ಲಿ ಬಹಳ ವಿನಂತಿಯಿಂದ ಅವರು ಕೇಳಿಕೊಂಡರು. ಅವರನ್ನೂ ಕೂಡ ನನ್ನ ಜೊತೆಯಲ್ಲಿ ಕರೆದುಕೊಂಡು ಬರುತ್ತಾ ಇದ್ದೇನೆ. ಯಾಕೆಂತಂದ್ರೆ ಕೇವಲ ನಾನೊಬ್ಬರಲ್ಲ, ಬಹಳಷ್ಟು ವರ್ಷಗಳಿಂದ ಮೂಗು ಹಿಡಿದು ತಪಸ್ಸು ಮಾಡಿದಂತಹ ಋಷಿಮುನಿಗಳು ಕೂಡ ತಮ್ಮ ಒಂದು ಅಭಿಪ್ರಾಯವನ್ನು ಕೌರವನಲ್ಲಿ ಹೇಳಿ ತನ್ಮೂಲಕವಾಗಿ ಅವನು ತನ್ನ ಮನಸ್ಸನ್ನು ಪರಿವರ್ತಿತ ಯಾಕೆ ಗೊಳಿಸಬಾರದು ಎಂಬುವಂತಹ ಒಂದು ಉದ್ದೇಶದಿಂದ ಅವರನ್ನು ಎಲ್ಲ ಒಡಗಿಡುಕೊಂಡು ಬಂದಿದ್ದೇನೆ. ಇಲ್ಲಿ ಸರ್ವರು ಕೂಡ ಸರ್ವ ವಿಧದಲ್ಲಿ ಶ್ರೀಕೃಷ್ಣನ ಒಂದು ಸ್ವಾಗತಕ್ಕಾಗಿ ಸರ್ವ ಸಿದ್ಧತೆಯನ್ನು ಮಾಡಿದ್ದಾರೆ. ಭೀಷ್ಮರಾಗಲಿ, ದ್ರೋಣರಾಗಲಿ, ಕೃಪಾಚಾರ್ಯರಾಗಲಿ ಎಲ್ಲರ ಮನೆ ಮುಂದೆ ತಳಿರು ತೋರಣಗಳಿಂದ ಅಲಂಕೃತವಾಗಿದೆ. ಎಲ್ಲರೂ ಕೂಡ ಕೃಷ್ಣನ ಒಂದು ಬರೋಣಕ್ಕಾಗಿ ಎದುರು ನಿಂತಿದ್ದಾರೆ. ದುರ್ಯೋಧನನಂತೂ ಬಿಡಿ, ಹೇಳಿ ಉಪಯೋಗ ಇಲ್ಲ ಅಂತಲ್ಲ, ಯಾವ ರೀತಿಯಿಂದಾದರೂ ಒಂದು ಮಾಯಾಕವನ್ನಾದರೂ ಮಾಡೋಣ, ಕೃಷ್ಣನನ್ನು ಮರಳುಗೊಳಿಸೋಣ ಎನ್ನುವಂತಹ ಒಂದು ಉದ್ದೇಶ ಇದ್ದಿರ್ಲಿಕ್ಕೂ ಬಹುದು. ಅದು ಏನೇ ಇರಲಿ, ಅದೆಲ್ಲ ನಮ್ಗೆ ವಿಚಾರವಲ್ಲ. ವಿಶೇಷವಾಗಿ ನನ್ನ ಒಬ್ಬ ಆತ್ಯಂತಿಕವಾಗಿ ನನ್ನನ್ನು ಭಕ್ತಿ ಭಾವದಿಂದ ಕಾಣುವ ಒಬ್ಬ ಭಕ್ತ ಇದ್ದಾನೆ. ಯಾರು? ವಿದುರ. ಆದ ಕಾರಣ ಅಲ್ಲಿ ಮತ್ತೊಂದು ರಾಜಕೀಯವಾದಂತಹ ಉದ್ದೇಶವೂ ಕೂಡ ಇದೆ. ಅದೆಲ್ಲ ಕಾಲಧರ್ಮಕ್ಕೆ ಸರಿಯಾಗಿ ಕಾಲವೇ ಅದನ್ನು ಕಂಡುಕೊಂಡಿದ್ದು, ಅದಕ್ಕೆ ಉತ್ತರ ಸಿಕ್ಕಿದ್ದು. ಸದ್ಯಕ್ಕೆ ಈಗ ವಿದುರನಲ್ಲಿಗೆ ಹೋಗುವುದು ಎರಡು ಕಾರಣ. ಯಾಕೆಲ್ಲ? ಒಂದನೇ ಕಾರಣ, ಅವನು ನಮ್ಮ ಶರಣ, ಸರಳ ಸಜ್ಜನ ವ್ಯಕ್ತಿ, ನಮ್ಮ ಬಗ್ಗೆ ಬಹಳ ಭಕ್ತಿಯನ್ನು ನಿಷ್ಠೆಯನ್ನು ಅನವರತ
ಶ್ರೀಕೃಷ್ಣ ಧ್ಯಾನದಲ್ಲೇ ಇರುವಂತಹ ಒಬ್ಬ ಭಾಗವತೋತ್ತಮನಾಗಿದ್ದಾನೆ. ಆದ ಕಾರಣ ಅವನನ್ನು ಗುರುತಿಸಿ ಅವನೊಬ್ಬ ಭಕ್ತನಿದ್ದಾನೆ ಎನ್ನುವುದನ್ನು ಈ ಲೋಕಕ್ಕೆ ತೋರ್ಪಡಿಸಬೇಕಾಗಿದೆ. ಅದು ಒಂದು ಕಾರಣ. ಸರ್ವಶ್ರೇಷ್ಠ ಭಕ್ತನಾದವನಿಗೆ ಭಗವಂತನನ್ನು ತನ್ನ ಮುಂದೆ ಕಂಡಾಗ ಆಗುವಂತಹ ವಿಶೇಷವಾದಂತಹ ಒಂದು ಭಾವ ಏನಿದೆ, ಆ ಭಾವನೆಯನ್ನು ಆ ಭಕ್ತನಿಗೆ ನಾವು ಕೊಟ್ಟ ಹಾಗೆ ಆಗ್ತದೆ. ಭಗವಂತನಾಗೆ ಅದು ನನ್ನ ಕರ್ತವ್ಯವೂ ಕೂಡ ಹಾಗೆ. ಎರಡನೇ ಕಾರಣ. ಇನ್ನು ಮೂರನೇ ಕಾರಣ ಏನು ಅಂತಂದ್ರೆ, ದುಷ್ಟನಾದಂತಹ ಕೌರವ ಅವನನ್ನು ಉಳಿಸಬೇಕು ಎಂಬ ಕಾರಣಕ್ಕೆ ಈ ಸಜ್ಜನನಲ್ಲಿ ಒಂದು ವಿಶೇಷ ಉಂಟು. ವಿಶೇಷವಾದಂತಹ ಒಂದು ಬಿಲ್ಲನ್ನು ತಾನು ಇಟ್ಟುಕೊಂಡಿದ್ದಾನೆ. ಹೌದು, ಅದನ್ನು ಕೂಡ ಖಂಡಿಸಬೇಕು, ನಾಶಗೊಳಿಸಬೇಕು ಎನ್ನುವಂತಹ ಒಂದು ಉದ್ದೇಶವನ್ನು ಕೂಡ ನಾನು ಇರಿಸಿಕೊಂಡವನು. ಆದ ಕಾರಣ ವಿದುರನಲ್ಲಿಗೆ ಹೋಗುವುದು ಸರಿ ಎಂಬಂತ ತೀರ್ಮಾನ ಮಾಡಿದ್ದೇನೆ. ರಥ ವಿದುರನ ಮನೆಯ ಅಂಗಳಕ್ಕೆ ತೆರಳಿದ. ನೋಡಿದವ ಕಂದಣಿಯೇ ಚಿನ್ಮಯನ ಮೂರ್ತಿಯೂ ಮಾಡಿದವು ನಿಯತ ಸಂಸ್ತುತಿಗಳು ಮಾಡಿದವು ನಿಯತ ಸಂಸ್ತುತಿಗಳು ತನಗೆ ಲಕ್ಷ್ಮೀ ರಮಣ ದಯವಾದ ನೆನುತಲ ವಿದುರನು ತನಗೆ ಲಕ್ಷ್ಮೀ ರಮಣ ದಯವಾದ ನೆನುತಲ ವಿದುರನಂದು ಪಾಡಿದವ ಗುಣಗಣವ ಬೇಡಿದವು ಬೇಕಾದ ಬರಗಳು ಮನದೊಳನ್ ಆನಂದ ಸಾಗರದೊಳು ಓಲಾಡಿದವು ಕೈ ಮುಗಿದು ನಿಂದಿರಲ್ ಕವನ ತಕ್ಕೈಸಿ ಮುರಹರನೆಂದರು ಚಿನ್ಮಯನ ಮೂರ್ತಿಯೋ
ಅರಿತವರಿಲ್ಲ. ಮಾನುಷೀಂ ಧರ್ಮಾಶ್ರಿತರು, ಯಾರು ಅವನನ್ನು ಕೇವಲ ಮನುಷ್ಯ ಎಂಬಂತೆ ಅರ್ಥ ಮಾಡಿಕೊಂಡಿದ್ದಾರೆ ಅಂತವರಿಗೆ ಅವನ ನಿಜವಾದ ಸ್ವರೂಪದ ಅರಿವಾಗುವುದು ಅಸಾಧ್ಯ. ಹಾಗಿದ್ರೆ ಯಾರು ಅವನು ಅರ್ಥ ಮಾಡಿಕೊಳ್ಳಬಲ್ಲರು? ಯಾರು? ಭಕ್ತ್ಯಾನಾಮ ಅಭಿಜಾನಾತಿ, ಕೇವಲ ಸದ್ಭಕ್ತರು ಮಾತ್ರ ಅವನನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ನಿಜ. ಯಾಕೆಂದ್ರೆ ಅವರ ರಂಗನಾಥ ಅಂತ ರಂಗನಾಥ ಸ್ವಾಮಿ ಈ ದಿನ ನಮ್ಮ ಈ ಹಸ್ತಿನಾಪುರಕ್ಕೆ ಆಗಮಿಸ್ತಾ ಇದ್ದಾರೆ. ಎಂತಹ ವಿಚಿತ್ರ ಸನ್ನಿವೇಶಗಳು! ಹೌದು. ಎರಡು ಮಹಾ ತಂಡಗಳು ಪರಸ್ಪರ ಸಂಘರ್ಷಕ್ಕೆ ಅಣಿಯಾಗ್ತಾ ಇದ್ದಾವೆ. ಒಂದು ಧರ್ಮದ ತಂಡ, ಇನ್ನೊಂದು ಅಧರ್ಮದ ತಂಡ. ಈ ಎರಡು ತಂಡಗಳ ನಡುವಿನ ಸಂಘರ್ಷ ಯಥಾರ್ಥಕ್ಕಾದ್ರೆ ಇದು ಪ್ರತಿಯೊಬ್ಬನ ಮನಸ್ಸಿನಲ್ಲಿ ಆಗುವಂತಹ ಸಂಘರ್ಷ. ಸತ್ಯ ಮತ್ತು ಅಸತ್ಯಗಳ ನಡುವಿನ ಸಂಘರ್ಷ, ಧರ್ಮ ಮತ್ತು ಅಧರ್ಮಗಳ ನಡುವಿನ ಸಂಘರ್ಷ. ಈ ಸಂಘರ್ಷವನ್ನು ಇದಮಿತ್ತ ಮತ ಒಂದು ಇಂಥದೇ ಒಂದು ದಾರಿಯಲ್ಲಿ ಕೊಂಡು ಹೋಗಬೇಕು ಅಂತಾದ್ರೆ ಅದಕ್ಕೆ ನೇತಾರನಾಗಿ ಅಲ್ಲ ಮಾರ್ಗದರ್ಶಕನಾಗಿ ರಂಗನಾಥನೇ ಬೇಕು. ಅನ್ಯರಿಂದ ಸಾಧ್ಯವೂ ಇಲ್ಲ. ಆದ್ರೆ ನಮ್ಮ ಹಸ್ತಿನಾಪುರದ ಸದ್ಯದ ಪರಿಸ್ಥಿತಿಯನ್ನು ಅವಲೋಕಿಸಿದಾಗ ಬಹಳ ಖೇದ ಆಗ್ತದೆ. ಪಾಂಡವರು ಹೇಳಿ ಕೇಳಿ ಸಜ್ಜನ. ಹೌದು. ಅಂತಹ ಸಜ್ಜನರಾದ ಪಾಂಡವರಿಗೆ ನಮ್ಮ ಹಸ್ತಿನಾಪುರದಿಂದ ಮೊದಲಿನಿಂದಲೂ ಬಹಳ ಅನ್ಯಾಯಗಳಾಗಿವೆ. ಆ ಅನ್ಯಾಯಗಳನ್ನು ಕಾಲ ಕಾಲಕ್ಕೆ ಖಂಡಿಸುತ್ತಾ ಬಂದವರಲ್ಲಿ ನಾನು ವಿದುರನಾಗಿ ನಾನು ಬಂದಿದ್ದೇನೆ. ಹೌದು. ಅನೇಕ ಪ್ರಸಂಗಗಳಿರ್ಬೋದು. ವಿಷದ ಲಡ್ಡುಗೆಯನ್ನು ಭೀಮನಿಗೆ ಉಳಿಸಿದ್ದಿರ್ಬೋದು, ಅಥವಾ ಅರಗಿನ ಅರಮನೆಯ ಪ್ರಸಂಗವೂ ಇರ್ಬೋದು. ಎಲ್ಲಾ ಸಂದರ್ಭಗಳಲ್ಲಿಯೂ ಕೂಡ ಗುಪ್ತಗಾಮನಿಯಾಗಿದ್ದುಕೊಂಡು ಪಾಂಡವರ ಹಿತಚಿಂತನೆಯನ್ನೇ ಮಾಡುತ್ತಾ ಅವರ ರಕ್ಷಣೆಯನ್ನು ಭಗವಂತ ಸದಾಕಾಲ ಮಾಡುವವನು ಹೌದು ಎಂಬ ನಂಬಿಕೆಯನ್ನಿರಿಸಿದ್ದು ಬಹಳ ಮಟ್ಟಿಗೆ ನಾನು ಕೂಡ ಅವರ ಕುರಿತಾಗಿ ಚಿಂತಿತನಾಗಿ ಬಂದಿದ್ದೇನೆ. ಒಂದಲ್ಲ ಒಂದು ಪ್ರಕರಣ ನಡೀತವೇ ಹೋಗಿ. ರಾಜಸೂಯಾದ್ವರದ ಪ್ರಕರಣದಲ್ಲಿ ಏನೋ ಮರಣದಂತಹ ಗೌರವ, ಅದಕ್ಕೆ ಪ್ರತಿಯಾಗಿ ಸೇಡನ್ನು ಬಗೆಯಬೇಕು ಎನ್ನುವ ಉದ್ದೇಶದಿಂದ ಕಪಟದ ದ್ಯೂತವನ್ನು ಆಡಲಿಕ್ಕೆ ಕರೆದ. ಕ್ಷತ್ರಿಯನಾದವನಿಗೆ ದ್ಯೂತವನ್ನು ಅಲ್ಲಗಳೆಯುವಂತೆ ಒಂದು ಹಕ್ಕಿ ಇಲ್ಲ. ದ್ಯೂತಕ್ಕೆ ಆಮಂತ್ರಣ ಇದ್ದಾಗ ಅವನು ಬರಲೇಬೇಕು. ಆ ನಿಟ್ಟಿನಲ್ಲಿ ಯುಧಿಷ್ಠಿರ ಬಂದವರಿದ್ದಾರೆ. ಬಂದಂತಹ ಯುಧಿಷ್ಠಿರಾದಿಗಳನ್ನು ಪಣದಲ್ಲಿ ಸೋಲಿಸಿ ಏನು ನಡೆದು ಹೋಯಿತು ನಮ್ಮ ಆಸ್ಥಾನದಲ್ಲಿ. ಕುಲವಧುವಾದ ಮಾನಿನಿಯಾದ ದ್ರೌಪದಿಯ ಸೀರೆಗೆ ಕೈ ಇಟ್ಟಿದೆ. ಅರಸನಾದವ ಕುರುಡ ಅಂಧ ನೃಪತಿ. ನಿಜಕ್ಕಾದ್ರೆ ಅವನಿಗೆ ಅಂಧತ್ವ ಇರುವುದು ಕಣ್ಣಿನಲ್ಲ, ಮತಿಯಲ್ಲಿ ಅಂಧತ್ವ. ಅರಸನೇ ಅಂಧನಾದಾಗ ಸಮಾಜ ಹೇಗಾಗಿದೆ? ಸ್ತ್ರೀಯರಿಗೆ ರಕ್ಷಣೆ ಇಲ್ಲ. ಕೌರವ ಕೈ ಇಟ್ಟಿದ್ದು ದ್ರೌಪದಿಯ ಸೀರೆಗೆ ಮಾತ್ರ ಅಲ್ಲ, ಸಮಾಜದ ಅನೇಕ ಸ್ತ್ರೀಯರ ಸೀರೆಗೆ ಕೈ ಇಟ್ಟಿದ್ದಾನೆ. ಅದು ಬಹುಶಃ ಪ್ರಚಲಿತಕ್ಕೆ ಬಂದಿರಲಿಲ್ಲ. ಯಾಕಂತಂದ್ರೆ ನಮ್ಮ ಮಾಧ್ಯಮಗಳು ಹಾಗೆ ಇದೆ. ದೊಡ್ಡವರು ಮಾಡಿದಂತ ಅನೇಕ ಕೆಟ್ಟ ಕೆಲಸಗಳನ್ನು ಯಾವಾಗಲೂ ಅವರು ಮುಚ್ಚಿಡ್ತಾರೆ. ಆದ್ರೆ ದ್ರೌಪದಿಯರಿಗೆ ಅವನು ಎಸಗಿದಂತಹ ಕೃತ್ಯ ಇದೆಯಲ್ಲ, ಅದು ಖಂಡಿತವಾಗ್ಲೂ ಅಕ್ಷಮ್ಯ. ಅದು ಕೇವಲ ಅವನ ದಾಷ್ಟ್ಯವನ್ನು ಸಮಾಜದ ಮುಂದೆ ತೋರಿಸುವಂತಹ ಒಂದು ಪ್ರಕರಣ. ಅಂತ ಅನೇಕ ಪ್ರಕರಣಗಳು ಕೌರವನಿಂದ ಆಗಿವೆ. ಅಂತಹ ಕೌರವನನ್ನು ಸದಬಡಿಬೇಕು ಅನ್ನುವಂತಹ ಒಂದು ವರ್ಗ ಅಥವಾ ಭೀಮಾದಿಗಳ ಒಂದು ಪ್ರತಿಜ್ಞೆ ಏನಿದೆ, ಆ ಪ್ರತಿಜ್ಞೆ ಬಹುಶಃ ಇಂದು ಯಥಾರ್ಥ ಆಗುವಂತ ಅಥವಾ ಸತ್ಯವಾಗುವಂತ ಒಂದು ಕಾಲ ಬಂದಿದೆ ಅಂತ ನಾವು ಅನ್ನಿಸ್ತಾ ಇದ್ದೀವಿ. ಆದ್ರೆ ವೈಪರೀತ್ಯ ಅಂತಂದ್ರೆ ಈ ಪ್ರತಿಜ್ಞೆ ಭೀಮಾರ್ಜುನಗಳ ಪ್ರತಿಜ್ಞೆ ಸತ್ಯ ಆಗ್ಬೇಕು ಅಂತಾದ್ರೆ ಕೇವಲ ಕೌರವರ ನಾಶ ಅಲ್ಲ, ಬಹುಶಃ ಇಡೀ ಒಂದು ಸಮಾಜದ ಅನೇಕ ಅನೇಕ ಜನರ ನಾಶ ಆಗಲಿಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಬರುತ್ತಿರುವಂತಹ ಕೃಷ್ಣ ಸಂಧಾನಕ್ಕೆ ಅಂತ ಕೇಳಿಬಲ್ಲೆವು ನಾವು. ಆದ್ರೆ ಕೃಷ್ಣ ಒಬ್ಬನೇ ಸಂಧಾನ ಮಾಡಿದ್ದು ಅಲ್ಲ. ನಮ್ಮ ಕಡೆಯಿಂದ ಹೋದವರು ಇದ್ದಾರಲ್ಲ, ಸಂಜಯ್ ಇಲ್ಲಿಂದ ಹೋಗಿದ್ದಾನೆ, ಅಥವಾ ಆ ಕಡೆಯಿಂದ ದ್ರುಪದ ಪುರೋಹಿತ ಬಂದಿದ್ದಾನೆ, ಶತಾನಂದ ಬಂದಿದ್ದಾರೆ. ಯಾಕೆ ಸಂಧಾನ ಕೈಗೂಡಲಿಲ್ಲ? ಹಾಗಿದ್ರೆ ಕೃಷ್ಣ ಬರುವ ಔಚಿತ್ಯ ಏನು? ಕೃಷ್ಣನಿಂದ ಸಂಧಾನ ಕೂಡಿತೆ ಅಲ್ಲ, ಕೌರವನ ಮಹಾಪರಿವರ್ತನೆ ಅವನಿಂದ ಸಾಧ್ಯವಾದೀತೆ. ಇದೆಲ್ಲ ಬಹುಶಃ ಈ ವಿಪ್ಲವವನ್ನು ತಡಿಬೇಕು ಅನ್ನುವಂತ ಮನಸ್ಥಿತಿ ಯಾರಿಗೆಲ್ಲ ಉಂಟೋ ಎಲ್ಲರೂ ಕೂಡ
ನಿನ್ನೆಯಿಂದಲೂ ನಾವು ಅವನಿಗೆ ಹೇಳ್ತಾ ಇದ್ದೇವೆ, ನಮ್ಮ ಮಾತು ಅವರಿಗೆ ಅಪಥ್ಯ, ನಮ್ಮ ಮಾತು ಅವರಿಗೆ ನಗಣ್ಯ. ಆದರೂ ಕೂಡ ಉಂಡ ಮನೆಗೆ ಎರಡು ಬಗೆಬಾರದು. ನಮಗೆ ಆಶ್ರಯ ಇತ್ತಂತ ಅರಮನೆ ಅವರ ಒಳಿತನ್ನು ಬಯಸುವುದು ನಮ್ಮ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ಅಡಿಗಡಿಗೆ ಹೆಜ್ಜೆ ಹೆಜ್ಜೆಗೆ ಅಂಥ ನೃಪನನ್ನು ತಿದ್ದಿ ಸದ್ಬೋಧನೆಯನ್ನು ಕೊಡ್ತಾ ಬಂದವನು ನಾನು. ಆದರೆ ನನ್ನ ಬೋಧನೆಗಳನ್ನು ಎಲ್ಲವನ್ನು ಕಡೆಗಣಿಸಿ ತನ್ನ ಮಗ ಹೇಳಿದ್ದೇ ದಾರಿ, ಆನೆ ಹೋದದ್ದೇ ದಾರಿ, ಗೌರವ ಮಾಡಿದ್ದೇ ಕೆಲಸ ಎಂಬಂತೆ ಎಲ್ಲಕ್ಕೂ ವಸ್ತು ವಸ್ತು ಅಂತ ಹೇಳಿ ಮುಂದುವರಿಸಿದವ ನೃಪತಿ ಆದಂತ ಧೃತರಾಷ್ಟ್ರ. ಪರಿಸ್ಥಿತಿ ಈಗ ಇಲ್ಲಿವರೆಗೆ ಬಂದು ಮುಟ್ಟಿದೆ ಅಂತಂದ್ರೆ ಸಂಘರ್ಷವೇ ದಾರಿ ಅಂತಾಗಿದೆ. ಇದನ್ನು ಸರಿ ಮಾಡಬೇಕು ಅಂತಾದ್ರೆ ಕೃಷ್ಣ ಸ್ವಾಮಿಯೇ ಬರಬೇಕು. ಬಹುಶಃ ಕೃಷ್ಣ ತನ್ನ ಪ್ರಯತ್ನದಿಂದ ಕೌರವನ ಆಸ್ಥಾನದಲ್ಲಿ ಕೌರವನ ಮನ ಪರಿವರ್ತನೆಯನ್ನು ಮಾಡಿದ ಅಂತಾದ್ರೆ ಈ ಮಹಾ ಸಂಘರ್ಷಕ್ಕೆ ಒಂದು ತಡೆಯಾದಿತ್ತು, ಮಹಾ ಸಂಘರ್ಷ ನಿಂತಿತ್ತು ಅನ್ನೋ ಉದ್ದೇಶದಿಂದ ಹಲವಾರು ಋಷಿ ಮುನಿಗಳೆಲ್ಲರೂ ಅದೇ ಅಂಬೋಣದಿಂದ ಕೃಷ್ಣನ ಜೊತೆ ಬಂದಿದ್ದಾರೆ. ನಾನಂತೂ ಅನಾದಿ ಕಾಲದಿಂದಲೂ ಕೃಷ್ಣನ ಭಕ್ತ. ಕೃಷ್ಣನನ್ನೇ ನನ್ನ ಆರಾಧ್ಯ ಮೂರ್ತಿಯಾಗಿ ಕಂಡುಕೊಂಡವನು. ಅವನ ನೃತ್ಯ ವರ್ಗಕ್ಕೆ ನಾನು ಸೇರಬೇಕು ಅಂತ ನನ್ನ ಆಸೆ. ಆದ್ರೆ ಕೃಷ್ಣನ ಭಕ್ತನಾಗುವುದಷ್ಟು ಸುಲಭ ಉಂಟೆ ಹೇಳಿ ಸ್ವಾಮಿ? ಇಲ್ಲ. ಕೋಟಿ ಕೋಟಿ ಭಕ್ತರಿರಲು ಆಟ ಕಾಂಭರಣ ಸೇವೆ ತಾನೇ ನಿತ್ಯ ಕೈಯುತ್ತಳು. ಏಸು ಧನ್ಯಳೋ ಲಕ್ಷ್ಮಿ ಏಸು ಧನ್ಯಳು. ಅಂತಹ ಲಕ್ಷ್ಮಿ ಆಕೆ ಇವನ ಸೇವಕ. ಒಬ್ಬಳು ಲಕ್ಷ್ಮಿ ಅಲ್ಲಮ್ಮ, ಅನೇಕ ಲಕ್ಷ್ಮಿಯರು ಎಲ್ಲರೂ ಅವನ ಸೇವೆಗಾಗಿ ಹಾತೊರಿತಾ ಇದ್ದಾರೆ. ಹಾಗಿರ್ಬೇಕಾದ್ರೆ ಅವನ ಸೇವಕನಾಗಿ ಅವನ ಸೇವಕ ವರ್ಗದಲ್ಲಿ ಒಂದಾಗುವಂತ ಅರ್ಹತೆ ನನಗಿದೆಯೇ ಎನ್ನುವಂತ ಯೋಚನೆ. ಭೃತ್ಯ ಭೃತ್ಯ ಪರಿಚಾರಕ ಭೃತ್ಯ ಭೃತ್ಯ ಭೃತ್ಯಸ್ಯ ಭೃತ್ಯ ಇದು ಮಾಂ ಸ್ವರಲೋಕನಾಥ. ಇದು ನಮ್ಮ ಮಟ್ಟ. ಅವನ ಭೃತ್ಯರ ಸೇವಕರ ದಾಸಾನು 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 ದಾಸ. ಅಲ್ಲಿಗೆ ನಾವು ಬಂದಾಗ ಬಹುಶಃ ನಮಗೆ ಅವನ ಅನುಗ್ರಹ ಮುಟ್ಟಿ. ಇಲ್ಲದೆ ಹೋದ್ರೆ ಭಗವಂತನ ಭೃತ್ಯತ್ವ ಅನ್ನೋದು ಸುಲಭ ಸಾಧ್ಯವೇ ಅಲ್ಲಮ್ಮ, ಖಂಡಿತವಾಗಿ ಇಲ್ಲ. ಹೇಳಿ ಕೇಳಿ ಅವ ಸಮಸ್ತ ಪ್ರಕೃತಿಗೆ ಒಡೆಯ. ಮಯಾಧ್ಯಕ್ಷೇನ ಪ್ರಕೃತಿ ಸೂಯತೆ ಸಚರಾಚರಂ ಭಗವಂತ ಈ ಹಿಂದೆ ಹೇಳಿದ್ದಾನೆ, ಸೂರ್ಯನಾರಾಯಣನಿಗೆ ಹೇಳಿದಂತ ಮಾತು. ಅಂತಹ ಪ್ರಕೃತಿಯ ಈಶ ಇವ. ಇಂತಹ ಈಶನ ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಕಾರಣ. ಸರ್ವಕ್ಕೂ ಕಾರಣನು ಯೋನೇ ಹೌದು, ಆದಿ ಹೌದು, ಅನಾದಿ ಹೌದು. ಆದಿ ಹೇಗೆ? ಎಲ್ಲ ಹುಟ್ಟಿದ್ದೀವನಿಗೆ, ಹಾಗಾಗಿ ಇವನೇ ಆದಿ. ಮತ್ತೆ ಅನಾದಿ ಹೇಗೆ ಇವನಾಗ್ತಾನೆ? ಇವನಿಗೆ ಯಾರು ಆದಿ ಇಲ್ಲ, ಹಾಗಾಗಿ ಇವ ಅನಾದಿ. ಹಾಗಾಗಿ ಇವನನ್ನು ಕಂಡುಕೊಳ್ಳುವುದು ಬಹಳ ಕಷ್ಟ ಸಾಧ್ಯ. ಅದಕ್ಕೆ ಹೇಳುದು ನಿಗಮ ಗೋಚರನು ಇವ. ನಿಗಮಗಳಲ್ಲಿ ಅರ್ಥವಿಸಿಕೊಳ್ಳಿಕ್ಕೆ ಯಾರಿಗೆ ಬುದ್ಧಿವಂತಿಕೆ ಇದೆಯೋ ಅವರಿಗೆ ಇವ ನಿಗಮ ಗೋಚರ ಅಂತ ಹೇಳ್ತಾರೆ. ಮತ್ತೆ ಕೆಲವು ಕಡೆ ಹೇಳ್ತಾರೆ ಕೇವಲ ವೇದಗಳನ್ನು ಅರ್ಥೈಸಿಕೊಳ್ಳುವುದಿಲ್ಲ, ಇವರನ್ನು ಅರಿತುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ. ದುರ್ಲಭಂ ಮನುಷ್ಯ ಆತ್ಮಭಕ್ತವು ಕೇವಲ ಭಕ್ತರಿಗೆ ಮಾತ್ರ ಅದುರ್ಲಭ. ಇಲ್ಲದಿದ್ದರೆ ವೇದೇಶು ದುರ್ಲಭ. ವೇದಗಳಿಂದ ಇವನು ಅರ್ಥ ಮಾಡಿಕೊಳ್ತೇನೆ ಅನ್ನುವಂತ ಒಂದು ಧಾರ್ಷ್ಟ್ಯತೆಯಿಂದ ಅಥವಾ ಒಂದು ಮುತುವರ್ಜಿಯಿಂದ ಮುಂದುವರಿದೆ ಅಂತಾದ್ರೆ ಬಹುಶಃ ಇವನು ತನ್ನನ್ನು ಮರೆಮಾಚಿ ಅಗೋಚರಣೆಗೊಳ್ಳಿ ಬಿಡ್ತಾನೆ. ಕೇವಲ ವೇದಗಳ ಅಧ್ಯಯನ ಅಥವಾ ವೇದಗಳನ್ನೇ ನಾವು ನೆಚ್ಚಿಕೊಂಡು ಇವನನ್ನು ಪಡಿತೇನೆ ಅನ್ನುವಂತಹ ಒಂದು ಹೆಮ್ಮೆಯಿಂದ ಅಥವಾ ಅಹಂನಿಂದ ಮುಂದುವರಿದರೆ ಅವ ಕಾಣಸಿಗುವವನಲ್ಲ. ಹಾಗಿದ್ರೆ ಏನು ಬೇಕು? ಭಕ್ತಿ ಬೇಕು. ಎಂತಹ ಭಕ್ತಿ? ಅಥವಾ ಭಕ್ತಿಯ ವ್ಯಾಖ್ಯಾನ ಏನು? ಯಾವ ರೀತಿಯ ಭಕ್ತಿಯಿಂದ ಇವರನ್ನು ಮೆಚ್ಚಿಸಬಹುದು ನಾವು? ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ ಆನುಕೂಲ್ಯನ ಕೃಷ್ಣಾನುಶೀಲನ ಭಕ್ತಿರುತ್ತಮಂ. ಅನ್ಯಾಭಿಲಾಷ ಕೃಷ್ಣನನ್ನೇ ಸದಾ ಧ್ಯಾನ ಮಾಡುತ್ತಾ ಅನುಕೂಲ ಭಾವದಿಂದ ಯಾರು ಮುನ್ನಡೆಯುತ್ತಾರೋ ಅಂತವರ ಭಕ್ತಿ ಉತ್ತಮ ಭಕ್ತಿ ಎಂಬುದು ಶ್ರುತಿಕಾರನ ವ್ಯಾಖ್ಯಾನ. ಭಕ್ತಿ ಮಾಡಿದವರು ಅನೇಕ ಬಂದಿದ್ದಾರೆ. ಹಾಗೆ ಯೋಚನೆ ಮಾಡುವುದಾದ್ರೆ ಕಂಸ ಕೂಡ ಬಹಳ ದೊಡ್ಡ ಭಕ್ತನು. ಅನವರತವೂ ಕೃಷ್ಣನನ್ನೇ ಯೋಚನೆ ಮಾಡುತ್ತಾ ಇರುವಂತ ಸದಾ ಕೃಷ್ಣ ಪ್ರಜ್ಞೆಯಲ್ಲೇ ಇದ್ದಂತ ಒಬ್ಬ ವ್ಯಕ್ತಿ ಇದ್ರೆ ಕಂಸ. ಯಾಕಂದ್ರೆ ಮರ್ಗದವರು ಕೃಷ್ಣನೇ ಕಾಣ್ತಾ ಇದ್ದಂತ. ಆದ್ರೆ ಅದು ಆನುಕೂಲ್ಯನ ಕೃಷ್ಣಾನುಶೀಲನ ಮುಂತಾಗುದಿಲ್ಲ, ಅದು ಪ್ರತಿಕೂಲ ಅಂತ. ಕೃಷ್ಣನನ್ನು ವೈರಿ ಅಂತ ಭಾವಿಸವ ಅವನು ಯೋಚನೆ ಮಾಡುವ ಧ್ಯಾನವಗ್ನಾಗಿದ್ದವು. ಹಾಗಾಗಿ ಅದು ಉತ್ತಮ ಭಕ್ತಿ ಅಂತ ಆಗ್ಲಿಕ್ಕಿಲ್ಲ. ಹಾಗೆ ಉತ್ತಮ ಭಕ್ತರು ಯಾರಿಗೆ
ಪಡಿಬೇಕು ಅನ್ನುವಂತ ಒಂದು ಉತ್ಕಟವಾದಂತಹ ಬಯಕೆ ವಾಂಛೆಯಿಂದ ಅನವರತೂ ಅವನನ್ನು ನಲಿಯುತ್ತಾ ಇದ್ದವನ್ನ. ಇಂದಿಗಾಗುವಾಗ ಭಗವಂತ ನಮ್ಮ ಹಸ್ತಿನಾಪುರಕ್ಕೆ ಆಗಮಿಸಿದ್ದಾನೆ. ಮನಸ್ಸಿನಲ್ಲೊಂದು ಆಸೆ, ಯಾಕೆ ಅಂತಹ ಭಗವಂತನನ್ನು ಸತ್ಕರಿಸಬೇಕು, ಅವನನ್ನು ಪೂಜಿಸಬೇಕು, ಅವನ ಆತಿಥ್ಯವನ್ನು ಕೈಗೊಳ್ಳಬೇಕು, ಅವನಿಗೆ ಆತಿಥೇಯನಾಗಬೇಕು ಎನ್ನುವಂತ ಒಂದು ಆಸೆ ಬಹುಶಃ ಮನಸ್ಸಿನ ಮೂಲೆಯಲ್ಲಿ ನನಗೂ ಇತ್ತು. ಆದ್ರೆ ಏನು ಮಾಡೋಣ? ಹಸ್ತಿನಾಪುರದಲ್ಲಿ ನನ್ನ ಪರಿಸ್ಥಿತಿ ಏನು? ನಾನು ಕೇವಲ ದಾಸೀಪುತ್ರ. ದುರ್ಯೋಧನಾದಿಗಳು ತಮ್ಮ ಅರಮನೆಗಳಲ್ಲಿ ಬಹಳಷ್ಟು ಅನುಕೂಲತೆಗಳನ್ನು ಮಾಡಿಕೊಂಡಿದ್ದಾರೆ ಕೃಷ್ಣನ ಬರೋಣಕ್ಕಾಗಿ. ದುರ್ಯೋಧನಾದಿಗಳ ಮನೆಗೆ ಹೋಗುವ ಕೃಷ್ಣ ಅಲ್ಲ. ಹೌದು. ಆದ್ರೆ ಹಸ್ತಿನಾಪುರದಲ್ಲಿ ದುರ್ಯೋಧನಾದಿಗಳು ಮಾತ್ರ ಅಲ್ವಲ್ಲ, ಹೌದು, ಸಜ್ಜನರು ಇದ್ದಾರೆ, ಗುರು ದ್ರೋಣಾದಿಗಳಿದ್ದಾರೆ, ದ್ರೋಣರಿದ್ದಾರೆ, ಭೀಷ್ಮಾಚಾರ್ಯರಿದ್ದಾರೆ. ಹಾಗಾಗಿ ಬಹುಶಃ ಕೃಷ್ಣ ಸ್ವಾಮಿ ಅವರ ಮನೆಗೆ ಹೋಗ್ತಾನೆ. ಈ ರೀತಿಯಾಗಿ ಯೋಚನೆಯಲ್ಲೇ ಇದ್ದವನ. ಆದ್ರೆ ಒಮ್ಮಿಂದೊಮ್ಮೆಗೆ ಮಿಂಚಿನ ಸಂಚಾರ ಆಯ್ತು. ಹಾಗೆ ನನ್ನ ಕಣ್ಣ ಮುಂದೆ ಕೃಷ್ಣನ ಮೂರ್ತಿ ನಿಂತ ಹಾಗಿದೆಯಲ್ಲ. ಓಹೋ, ಚಿನ್ಮಯ, ಚಿನ್ಮಯನ ಮೂರ್ತಿ ನಿಂತ ಹಾಗಿದೆಯಲ್ಲ. ಇದು ಭ್ರಮೆಯೋ ಅಲ್ಲ ವಾಸ್ತವ? ಅರಿತುಕೊಳ್ಳಿಕ್ಕೆ ಕಷ್ಟ ಆಗ್ತಾ ಉಂಟು. ಹೇಗೆ ಸಾಧ್ಯ ಇದು? ಕೃಷ್ಣ ನನ್ನ ಮುಂದೆ ಬಂದು ನಿಂತಾನೆ. ಬಹುಶಃ ಇರ್ಲಿಕ್ಕೆ ಇಲ್ಲ, ಖಂಡಿತವಾಗಿ ಇರಲಿಕ್ಕೆ. ಅಂತಹ ಕೃಷ್ಣನಲ್ಲಿ ಈ ಬಡ ವಿದುರನೇ ಸಾಧ್ಯವೇ ಇಲ್ಲ. ಆದ್ರೆ ಇನ್ನೂ ಕಾಣ್ತಾ ಇದ್ದೇನಲ್ಲ ನಾನು. ಕನಸು ಅಂತಾದ್ರೆ ಅದು ಒಂದು ಕ್ಷಣಕ್ಕೆ ಹರಿದು ಮತ್ತೆ ಮರುಕ್ಷಣಕ್ಕೆ ಆ ದೃಶ್ಯ ಇಲ್ಲ ಅಂತ ಆಗುತ್ತೆ. ಇದು ಹಾಗಲ್ಲ. ಸುಷುಪ್ತಿಯಲ್ಲಿದ್ದೇನೆ ನಾನು. ಅವಸ್ಥೆಗಳಲ್ಲಿ ಸುಷುಪ್ತಿ, ಸ್ವಪ್ನ, ಜಾಗೃತಿ. ನನಗೆ ಯಾವುದ್ರಲ್ಲಿದ್ದೇನೆ? ಇದ್ರಲ್ಲಿದ್ದೇನೋ? ಚೂಟು ನೋಡಿದ ಅನುಭವ ಆಗ್ತದೆ. ಜಾಗೃತಿಯಲ್ಲಿದ್ದೇನೆ. ಆದ್ರೆ ಕಾಣೋದು ಕನಸು ಅಲ್ಲ. ನಿಂತೇ ಇದ್ದಾನೆ ನನ್ನ ಮುಂದೆ. ಭಗವಂತ ರಥ ನನ್ನ ಕಣ್ಣು ಮುಂದೆ ನಿಂತಿದೆ. ಭಗವಂತ ಕಾಣ್ತಾ ಇದ್ದಾನೆ. ಹಾಗಿದ್ರೆ ಈ ಅವಸ್ಥೆಗೆ ಏನು ಅಂತ ಹೇಳಿ? ಇದಕ್ಕೆ ತುರಿಯ ಅಂತ ಹೇಳಿ. ಹೌದು, ಈ ಮೂರು ಅವಸ್ಥೆಗಳು ಯಾವುದು ಇದೆ ಅಂತ ನಾವು ಹೇಳಿದೆವು. ಅದಕ್ಕಿಂತ ಉನ್ನತವಾದಂತಹ ಒಂದು ಅವಸ್ಥೆ ತುರಿಯ. ಅವ ಖಂಡಿತವಾಗ್ಲೂ ನನ್ನ ಮುಂದೆ ಇದ್ದಾನೆ. ಅವನನ್ನು ಕಾಣುವಂತ ನನ್ನ ಕಣ್ಣುಗಳು ಧೃತಿಗೆಡಲಿಲ್ಲ. ಅಂದ್ರೆ ನನಗೆ ಮೋಸ ಮಾಡ್ತಾ ಇಲ್ಲ. ನನ್ನ ಇಂದ್ರಿಯಗಳು ಅವನನ್ನು ಅನುಭವಿಸ್ತಾ ಇದ್ದಾವೆ. ಆದ್ರೆ ನನ್ನ ಪರಿಸ್ಥಿತಿ ಜಾಗೃತದಲ್ಲಿದ್ದೇನೋ ಸ್ವಪ್ನದಲ್ಲಿದ್ದೇನೋ ಒಂದು ಗೊತ್ತಾಗುದಿಲ್ಲ. ಹಾಗಾಗಿ ಇದನ್ನು ತುರಿಯ ಅಂತ ಹೇಳಿದೆ. ನೋಡಿದೆ, ಬಹಳಷ್ಟು ನೋಡಿದೆ. ಅವನ ಸುಂದರ ರೂಪವನ್ನು ಕಂಡಾಗ ಮನಸ್ಸಿಗೆ ಬಹಳಷ್ಟು ಆನಂದ ಆಗ್ತಾ ಉಂಟು. ಎಂತ ಮಹಾತ್ಮ ಇವನು, ಇವನ ಯೋಗ್ಯತೆ ಏನು ಹೇಳುವುದಿದ್ರೆ ಅನೇಕ ಭಾಗವತರು ಇದರ ಬಗ್ಗೆ ಕೊಂಡಾಡಿದ್ದಾರೆ. ಧರೆಯ ತನದಲ್ಲಿ ನೋಡಿ ಧರಣಿ ದೇವಿಗೆ ರಮಣ, ದೊರೆಯ ತನದಲ್ಲಿ ನೋಡಿ ಧರಣಿ ದೇವಿಗೆ ರಮಣ, ಸಿರಿಯ ತನದಲ್ಲಿ ನೋಡಿ ಶ್ರೀಕಾಂತ, ಲಾವಣ್ಯದಲ್ಲಿ ನೋಡಿ ಲೋಕ ಮೋಹನನಯ್ಯ. ಮತ್ತೆ ರಾಕ್ಷಸರೆಲ್ಲ ಕೊಂದದ್ದು ಕಡಿಮೆ. ಎಷ್ಟು ಜನರನ್ನು ಕೊಂದಿದ್ದಾನೆ? ಒಂದು ಎರಡು ಧನುಜಾರಿಯು. ಕೆಲವರನ್ನು ಕುಟ್ಟಿ ಕೊಂದಿದ್ದಾನೆ, ಕೆಲವರನ್ನು ನೆಟ್ಟಿ ಕೊಂದಿದ್ದಾನೆ, ಕೆಲವರನ್ನು ಬರೀ ನೋಡಿಯೇ ಕೊಂದಿದ್ದುಂಟು. ಅಥವಾ ಇನ್ನಿತರರ ಮೂಲಕ ಕೊಂದಂತ ಅನೇಕ ಪ್ರಸಂಗಗಳು. ಹಾಗಾಗಿ ಧನುಜಾರಿಯು. ಇಂತಹ ಭಗವಂತ ನನ್ನ ಕಣ್ಣ ಮುಂದೆ ಇವತ್ತು ನಿಂತಿದ್ದಾನೆ ಅಂತಂದ್ರೆ ಎಂತ ಭಾಗ್ಯ ನನ್ನನ್ನು ನೋಡಿ. ಆದ್ರೆ ಇವನನ್ನು ಕಂಡಾಗ ಮೈ ರೋಮಾಂಚನಗೊಂಡು ಇವನಿಗೆ ಏನಾದ್ರೂ ಮಾಡಬೇಕು ಅನ್ನುವಂತ ಒಂದು ತುಮುಲ ನನ್ನ ಮನಸ್ಸಿನಲ್ಲಿ ಉಂಟಾಗ್ತಾ ಇದೆ. ಏನ್ ಮಾಡು? ಮಾತು ಬರುವುದಿಲ್ಲ ಸರ್, ಮಾತು ಬರುವುದಿಲ್ಲ. ಈ ಕಾಲಕ್ಕಾಗುವಾಗ ಶಬ್ದ ದಾರಿದ್ರ್ಯ ಅಂತ ಉಂಟಾಗ ಬಹುಶಃ ಅನೇಕ ವಾಗ್ಮಿಗಳಿಗೆ ಭಗವಂತನನ್ನು ಕಂಡಾಗ ಶಬ್ದ ದಾರಿದ್ರ್ಯ ಉಂಟಾಗಿ ಆಗ್ತದೆ. ನಾನಂತೂ ಅಂತ ದೊಡ್ಡ ವಾಗ್ಮಿಯೂ ಅಲ್ಲ, ಭಗವಂತ ದೊಡ್ಡ ಭಕ್ತನೂ ಅಲ್ಲ. ಆದರೂ ಕೂಡ ಈ ಕಾಲಕ್ಕಾಗುವಾಗ ಏನೋ ಒಂದು ರೀತಿ ವಿಶೇಷವಾದ ಅನುಭವ. ಇವರನ್ನು ಹೇಗೆ ಹೊಗಳಬೇಕು? ಬಹುಶಃ ನನಗೆ ಬಿಡಿ, ಸಹಸ್ರಾರು ನಾಲಿಗೆ ಉಳ್ಳ ಅನಂತ ಶೇಷರಿಗೆ ಹೋಲಿಕೆ ಸಾಧ್ಯ ಇಲ್ಲ.
ನೀವು ಹುಟ್ಟಿದಂತ ಪರಿಸ್ಥಿತಿ ಹಾಗಿತ್ತು. ಹೌದು. ಷಡ್ಗರ್ಭಗಳ ನಾಶ ಆಗ್ಬೇಕು. ಹಾ. ಷಡ್ಗರ್ಭ ಅಂದ್ರೆ ಯಾವುದು? ಹಾ. ತಾಯಿಯಾದಂತ ದೇವಕಿಯ ಹೊಟ್ಟೆಯಲ್ಲಿ ಇರುವಾಗ ಹಾ. ಅಥವಾ ಇವ ಬರುವುದಕ್ಕಿಂತ ಮುಂಚೆ ಹಾ. 6 ಮಕ್ಕಳ ಹನನ ಆಯ್ತು ಅಂತ ಹನನ ಕೇಳಿದ್ದೇವೆ. ಹ್ಮ್. ಆದ್ರೆ 6 ಮಕ್ಕಳು ಯಾರು? ಯಾರು? ಷಡ್ಗರ್ಭಗಳು ಅಂದ್ರೆ ಅದು. ಹಾ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಆಹಾ. ಇದು ಆ ಷಡ್ಗರ್ಭಗಳು. ಓಹೋ. ಇವುಗಳ ನಾಶ ಆದ ಬಳಿಕ ಹಾ. ಮತ್ತೆ 7ನೇ ಓಹೋ. ಸಂಕರ್ಷಣ ದೇವ. ಹಾ. ಆ ಬಳಿಕ ಇವ ಬಂದೆ. ಓಹೋ. ಅಂದ್ರೆ ಹಾ. ನಮ್ಮ ಮನಸ್ಸಿನಲ್ಲಿ ಭಗವಂತನ ಆವಿರ್ಭಾವ ಆಗ್ಬೇಕು ಅಂತಾದ್ರೆ ಹಾ. ಈ 6ಗಳು ಹಾ. ಹೋಗ್ಬೇಕು. ಹೌದು. ಈ ಷಡ್ಭಾವಗಳು ಅಥವಾ ಷಡ್ಗರ್ಭಗಳು ಅಂತ ನಾವು ಏನು ಹೇಳ್ತೇವೆ ಹಾ. ಅದು ಹೋಗ್ಬೇಕು. ಹಾ. ಅದು ಹೋಗದೇ ಇದ್ರೆ, ಅದು ನಾಶ ಆಗದೇ ಇದ್ರೆ ಹಾ. ಇವ ನಮ್ಮ ಮನಸ್ಸಿನಲ್ಲಿ ಸ್ಥಾಪನೆಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹೌದು. ಅದಕ್ಕಾಗಿಯೇ ಹಾ. ದೇವಕಿಯ ಗರ್ಭವನ್ನು ಸ್ವಚ್ಛಗೊಳಿಸುವುದಕ್ಕೋಸ್ಕರ ಓಹೋ. 6 ಗರ್ಭಗಳ ನಾಶ ಆಯಿತು. ಹಾ. ನೋಡುವರಿಗೆ ಹಾ. ಕಂಸ ಆ ಶಿಶುಗಳನ್ನು ಕೊಂದ ಅನ್ನುವಂತ ಭಾವನೆ ಬರ್ಬೋದು. ಬರ್ಬೋದು. ಆದ್ರೆ ಆಂತರ್ಯದಲ್ಲಿ ಹಾ. ಇದರ ಹಿನ್ನೆಲೆ ಇದು. ಹಾ. ದುಷ್ಟರ ನಾಶ ಹಾ. ಆಗ್ಬೇಕು ಅಂತಾದ್ರೆ ಹಾ. ಮೊದಲು ಹಾ. ವ್ಯಕ್ತಿಯ ಮನಸ್ಸಿನಲ್ಲಿರುವ ದುಷ್ಟತನದ ನಾಶ ಆಗಬೇಕು. ಹೌದು. ಅದಾಗದ ಹೊರತು ಹಾ. ದುಷ್ಟರ ನಾಶ ಸಾಧ್ಯ ಇಲ್ಲ. ಸಾಧ್ಯ. ಭಗವಂತ ಬರ್ತಾನೆ 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 ಅಂತ ನಮಗೆಲ್ಲ ಬಹಳ ಅಪೇಕ್ಷೆ ಇತ್ತು. ಹಾ. ಆದ್ರೆ ಬಂದವ ಹಾ. ಬಂದು ನಿಂತದ್ದೇ ಎಲ್ಲಿ? ಹಾ. ನನ್ನ ಅರಮನೆ ಮುಂದೆ. ಹಾ. ಅವನ ಮುಖ ನೋಡು. ಹಾ. ಅರವಿಂದದರಾಯತ ನೇತ್ರ. ಹಾ. ಅವನ ಕಣ್ಣುಗಳು ಕಮಲದ ಕಣ್ಣುಗಳಂತಿವೆ. ಓಹೋ. ಅವನ ತುಟಿಗಳು ಕಮಲ ದಳದ ತುಟಿಗಳಂತಿವೆ. ಹಾ. ಹೇಳಿ ಕೇಳಿ ಕಮಲ ನಾಭಾವ ನಾಭ. ಅಲ್ವಾ? ಹೌದು. ಪಾದ ಹೇಗಿದೆ? ಹಾ. ಬಹುಶಃ ನನ್ನ ಪಾದದಿಂದ ಶುರು ಮಾಡಬೇಕಾಗಿದೆ. ಹೌದು. ಪಾದ ಹೇಗಿದೆ? ಅವನ ಪಾದ ಯುಗ್ಮಗಳು ಹೇಗಿದೆ? ಹಾ. ಸಮಾಶ್ರಿತ ಏ ಪದಪಲ್ಲವ ಪ್ರವಂ ಹಾ. ಮಹತ್ಪದಂ ಪುಣ್ಯ ಯಶೋ ಮುರಾರೇ ಹಾ. ಭಾಂಬುದಿರ್ ವಸ್ತಪದಂ ಹಾ. ಪರಂ ಪದಂ ಪದಂ ವಿಪದಾಂನ ತೇಷಾಂ. ಓಹೋ. ಯಾರು ಇಂತಹ ಪಾದ ಯುಗ್ಮಗಳಿಗೆ ಆಶ್ರಿತರಾಗಿ ಹೋಗ್ತಾನೋ ಹಾ. ಅಂತವನಿಗೆ ಹಾ. ಈ ಭವಸಾಗರ ಅನ್ನುವಂಥದ್ದು ಹಾ. ಕೇವಲ ಒಂದು ವಸ್ಸಪದ. ವಸ್ಸ ಅಂತಂದ್ರೆ ಕರು. ಹಾ. ಆ ಕರುವಿನ ಪದತಲದಲ್ಲಿ ಎಷ್ಟು ನೀರಿರ್ಬೋದು. ಹಾ. ಈ ಭವಾಂಬುದಿ ಅನ್ನುವಂಥದ್ದು ಕೇವಲ ವಸ್ಸಪದದ ನೀರಿನಷ್ಟು ಸಣ್ಣದಾಗ್ತದೆ. ಓಹೋ. ಪದಂ ಪದಂ ವಿಪದಾಂನ ತೇಷಾಂ. ಹಾ. ಅಂತವನಿಗೆ, ಇವನ ಭಕ್ತನಿಗೆ, ಯಾರು ಇವನ ಪಾದಗಳ ಆಶ್ರಯ ಪಡೆಯುತ್ತಾನೋ ಹಾ. ಅಂತವನಿಗೆ ಈ ಭವಸಾಗರ ಅನ್ನೋದು ಕ್ಷಣಿಕ. ಹಾ. ಭವಸಾಗರವನ್ನು ದಾಟುವುದು ಸುಲಲಿತ, ಅಷ್ಟೊಂದು ಸುಲಭ. ಓಹೋ. ಅಂತ ಭಗವಂತ ಹಾ. ನನ್ನ ಮುಂದೆ ಬಂದು ನಿಂತನಲ್ಲ. ಹಾ. ಸ್ವಾಮಿ, ಹಾ. ವಿದುರ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ನಿನ್ನ ಭಕ್ತಿಗೆ ಮೆಚ್ಚಿದೆನು. ಭಕ್ತಿಗೆ ಮೆಚ್ಚಿದೆನು. ಎನಗಿನ್ನು ತೀರದ ನಿನ್ನ ಪಗಣನು. ಎನಗಿನ್ನು ಅನ್ನಪಾನಗಳಿಲ್ಲದೆ ಬಡವಿರ್ಬೇ ತಾನೆವು. ಅನ್ನಪಾನಗಳಿಲ್ಲದೆ ಬಡವಿರ್ಬೇ ತಾನೆವು.
ಶರಣಶ್ರೇಷ್ಠ ಸ್ವಾಮಿ, ಬಂದು ಬಹಳಷ್ಟು ಹೊತ್ತು ಕಳೆದು ಹೋಯಿತು. ನಿನ್ನನ್ನು ನೋಡುತ್ತಾ ಅರ್ಥ ಆಗ್ತದೆ ನನಗೆ. ಯಾರನ್ನು ನಾವು ಮನಸ ಯಾವತ್ತು ಧ್ಯಾನಿಸುತ್ತಾ ಇರುತ್ತೇವೆಯೋ ನಾವು ಆ ಒಂದು ವಿಚಾರವನ್ನು ಮುಂದೆ ಆಲೋಚಿಸದೆ ಧೃತ್ತೆಂದು ಎದುರಿಗೆ ನಿಂತಾಗ ಆಗುವಂತಹ ಒಂದು ಸನ್ನಿವೇಶ ಇದುವೆ. ಅನಿರೀಕ್ಷಿತ ಅನುಭವ ಅಂತ ಹೇಳುದು ಬಹುಶಃ ಇದು. ಅದಕ್ಕಾಗಿಯೇ ನನಗೆ ತಿಳಿದಿದೆ, ಆತ್ಯಂತಿಕವಾದಂತಹ ಭಾವಜೀವಿಯಾಗಿರುವ ನಿನ್ನಲ್ಲಿ ಆ ಮನಸ್ಸಿನ ಒಳಗಡೆ ಆಗುವ ಎಲ್ಲ ಭಾವಾತಿರೇಕಗಳೆಲ್ಲ ಆಗಿ ಒಂದು ಹದಕ್ಕೆ ಬರಲಿ ಎಂಬುದಾಗಿ ನಾನು ಒಂದು ಕಡೆ ನಿಂತಲ್ಲಿಯೇ ಸುಮ್ಮನೆ ನಿಂತುಕೊಂಡಿದ್ದದ್ದು. ನನಗೆ ಜೀವನ ಸಾಕು ಅಂತ ಆಗಿದೆ ದೇವರಿಗೆ. ಹಾಗೆ ಆಗ್ತದೆ ಹಲವಾರು ಬಾರಿ. ಹಾಗೆಂತ ಹೇಳಿ ಅದು ನಮ್ಮ ಕೈಯಲ್ಲಿ ಇಲ್ಲವಲ್ಲ, ನನ್ನ ಕೈಯಲ್ಲಿ ಉಂಟು. ಹಾಗೆ ನೀನು ತಿಳ್ಕೊಂಡಿದ್ದಿ. ಇದು ವೇದಗಳ ಒಮ್ಮತದ ಅಭಿಪ್ರಾಯವೂ ಹೌದು. ಸರಿಯಪ್ಪ, ಅದಾಗಲೇ ಬಹಳಷ್ಟು ಹೊತ್ತು ನಾನು ನಿನ್ನ ಮನೆ ಬಾಗಿಲಲ್ಲಿ ನಿಂತೇ ಇದ್ದವ. ಒಳಗೆ ಕರೆಯಲಾರೆಯ? ಚಾತುರ್ಯ ಆಯ್ತು ಸರ್. ಒಳಗೆ ಕರಿ. ಬಹಳಷ್ಟು ದೂರದ ಪ್ರಯಾಣವನ್ನು ಮಾಡಿ ಬಂದಂಥವನು ನಾನು. ನನಗೂ ಕೂಡ ಹಸಿವು ತೃಷೆ ಎನ್ನುವಂಥದ್ದು ಇರ್ತದಲ್ವಾ? ಹಾಗೆ ಬಾಯಾರಿಕೆಗೆ ಏನಾದ್ರೂ ಕೊಡು, ಬಹಳ ಹಸಿದಿದ್ದೇನೆ, ಏನಾದ್ರೂ ಉಣ್ಣುವುದಕ್ಕೆ ಇಕ್ಕು. ಸುಮ್ಮನೆ ಕಾಲಹರಣ, ಕೇವಲ ಮಾತನಾಡಿಕೊಂಡು ಕಾಲಹರಣ ಮಾಡಿದರೆ ಹೇಗೆ? ಸ್ವಾಮಿ, ನಿನ್ನ ಮಾತು ಹಾಸ್ಯಾಸ್ಪದ ಆಗಿದೆ. ಯಾಕೆ? ಗಂಗೆಯನ್ನೇ ತನ್ನ ಪಾದಮೂಲದಲ್ಲಿ ಹುಟ್ಟಿಸಿದವನಿಗೆ ಬಾಯಾರಿಕೆ ಆಗುವುದು ಉಂಟು. ಇಲ್ಲೋ ಭೌತಿಕ ಪ್ರಪಂಚದಲ್ಲಿ ಅನ್ನಾಹಾರಗಳ ಪೀಡನೆ ಅಥವಾ ಅತಿಯಾದಂತ ಬಯಕೆ ಯಾರಿಗೆ ಬಂದಿದೆ? ಭಗವಂತನಿಗೆ ಇದು ಸಾಧ್ಯವೇ ಸ್ವಾಮಿ? ಈಗ ನಾನು ಮೈತಳೆದು ಮಾನವನಾಗಿ ಮೈತಳೆದು ನಿಂತಿದ್ದೇನಲ್ಲ. ಮನ್ನಿಸ್ಬೇಕು ಸ್ವಾಮಿ, ಮನ್ನಿಸ್ಬೇಕು. ಧನ್ಯನಾದೆನು ದೇವ, ಧನ್ಯನಾದೆನು ದೇವ, ಚಿತ್ತದನ್ನದನು ಮನ್ನಿಸ್ಬೇಕು. ಕರೆದೊಯ್ದು ಪವನಗೆ ಹೀಗೆ ಬರ್ಬೇಕು ದೇವ್ರೆ. ಬಣ್ಣಿಸುವಡಚ್ಯುತನ ಮಹಿಮೆಗಳು ಅರಿದವರ್ಯಾರೆಂದು ಅಚ್ಯುತನ ಮಹಿಮೆಗಳರಿದವರಾರೆಂದೆನುದರೆ ಯಾರು ಬರಲ್ಲ ನಿನ್ನ ಮಹಿಮೆಗಳನ್ನು ಸ್ವಾಮಿ? ಧನ್ಯನಾದೆನು ದೇವ. ಪಗುಡಿ ಪುರುಷೋತ್ತಮನ ಸುಪತಿಗೆ
ಯಾಕೆ ಅಂತ್ಯೇ ನಾರಾಯಣ ಸ್ಮೃತಿ ಪ್ರಾಣ ಪ್ರಯಾಣ ಸಮಯೇ ಕಫವಾತ ಪಿತ್ತವು ಕಂಠಾವರೋಧನವಿದವು ಸ್ಮರಣಂ ಕೃತಸ್ತೆ. ಪ್ರಾಣ ಹೋಗ್ತಾ ಇರಬೇಕಾದ್ರೆ ಕಫ ವಾತ ಪಿತ್ತಗಳು ನಮ್ಮ ದೇಹದಲ್ಲಿ ಒಂದು ರೀತಿಯ ಒತ್ತಡವನ್ನು ಉಂಟು ಮಾಡಿದಾಗ ಭಗವಂತನಾದ ತನ್ನ ಸ್ಮರಣೆ ಹೇಗೆ ಸಾಧ್ಯ ಸ್ವಾಮಿ? ಅದರ ಬದಲಿಗೆ ಬಹುಶಃ ನೀನು ನನ್ನ ಮುಂದೆ ನಿಂತಿರುವಾಗ ಈಗಲೇ ನಾನು ಪ್ರಾಣವನ್ನು ಬಿಟ್ಟೆ ಅಂತಾದ್ರೆ ಎಂಥ ಒಂದು ಅಹೋಭಾಗ್ಯ ನನಗೆ ಸ್ವಾಮಿ. ಆದ್ರೆ ಒಂದು ಸ್ವಾಮಿಯನ್ನು ಎದುರಿಗೆ ನಿಲ್ಲಿಸಿ ಅವನನ್ನು ಸತ್ಕರಿಸದೆ ಕೇವಲ ನನ್ನಷ್ಟಕ್ಕೆ ನಾನು ಮಾತಾಡಿಕೊಂಡು ಪ್ರಾಣ ಬಿಟ್ಟೆ ಅಂತಾದ್ರೆ ಎಂಥ ವೈಪರೀತ್ಯ. ಎದುರಿಗೆ ನಾವು ಯಾವುದನ್ನು ಬಯಸುತ್ತೇವೋ ಆ ವಸ್ತು ನಮ್ಮ ಎದುರಿಗೆ ಬಂತು ಅಂತಾದ್ರೆ ಅದನ್ನು ಸತ್ಕರಿಸಿ ಅವನನ್ನು ಪೂಜಿಸಿ ಅವನನ್ನು ಮೆಚ್ಚಿಸಿ ವಿಧ ವಿಧವಾದಂತ ವರಗಳನ್ನು ಬೇಡುವುದನ್ನು ಬಿಟ್ಟು ಪ್ರಾಣತ್ಯಾಗ ಮಾಡುವುದು ಸಲ್ಲದು. ಹಾಗಿರ್ಬೇಕಾದ್ರೆ ಇವನನ್ನು ಒಳಗೆ ಕರ್ಕೊಂಡು ಹೋಗ್ಬೇಕು. ಅವನೇ ಹೇಳ್ತಾನೆ ನನಗೆ ಬಾಯಾರಿಕೆ ಆಗಿದೆ ಅಂತ. ಕೇಳಲಿಕ್ಕೆ ಹಾಸ್ಯಾಸ್ಪದ ಹೌದು ಅಂತಾದ್ರೂ ಅವನು ಹೇಳಿದ ಮೇಲೆ ಅದನ್ನು ಒಪ್ಪಲೇಬೇಕು. ಅವನ ಉದ್ದೇಶ ಅವನನ್ನು ನಾನು ಸರಿಯಾಗಿ ಸತ್ಕರಿಸಬೇಕು ಅನ್ನುವಂತ ಉದ್ದೇಶವು ಹೊರತು ಅವನಿಗೆ ಬಾಯಾರಿಕೆ ಆಗಿದೆ ಅಂತ ಅಲ್ಲ. ಸ್ವಾಮಿ ಹೀಗೆ ಬರ್ಬೇಕು. ನಿನ್ನನ್ನು ಯಥೋಚಿತವಾದಂತಹ ಆಸನದಲ್ಲಿ ಕುಳ್ಳಿರಿಸಿದ್ದೇನೆ. ಕೊಂಚದ ಮೇಲೆ ಯಥೋಚಿತ ಅಂತ ನಾನು ಹೇಳುವುದಿಲ್ಲ, ಯಥಾ ಸಾಧ್ಯ ಅಂತ ಯಥಾ ಯೋಗ್ಯ ಅಂತೂ ಅಲ್ಲ. ಅವನ ಯೋಗ್ಯತೆಗೆ ಬಹುಶಃ ಅನೇಕ ಸಹಸ್ರ ಕೋಟಿ ಸಂಖ್ಯೆಯ ರಾಣಿಯರು ಅವನಲ್ಲಿದ್ದಾರೆ. ಪ್ರತಿಯೊಂದು ರಾಣಿಯರಿಗೂ ಮಹತ್ತರವಾದಂತಹ ಅರಮನೆಗಳು ಎಲ್ಲವೂ ಇದೆ. ಅಂತಹ ಅರಮನೆಯಲ್ಲಿ ಓಡಿಸುವಂತಹ ಈ ಸ್ವಾಮಿಗೆ ನನ್ನ ಈ ಅರಮನೆಯ ಒಂದು ಸಣ್ಣ ಪೀಠ ಹೇಗೆ ಯೋಗ್ಯ ಆಗಿದೆ? ಹಾಗಾಗಿ ಯಥಾ ಯೋಗ್ಯ ಅಂತೂ ಅಲ್ಲ, ಯಥಾ ಉಚಿತವೇ. ಬಹುಶಃ ಯಥಾ ಉಚಿತವೂ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ಯಥಾ ಯೋಗ್ಯವಾದಂತಹ ಈ ಆಸನದಲ್ಲಿ ಈ ಮಂಚದ ಮೇಲೆ ಕುಳ್ಳಿಸಿದ್ದೇನೆ ಸ್ವಾಮಿ. ಕುಳ್ಳಿಸಿದಷ್ಟೇ ಅಲ್ಲ, ನಿನ್ನ ಪಾದಗಳನ್ನು ಪೂಜಿಸಿದ್ದೇನೆ, ನಿನಗೆ ಅರ್ಚಿಸಿದ್ದೇನೆ ಸ್ವಾಮಿ. ನಿನಗೆ ಕುಡಿಲಿಕ್ಕೆ ಬಾಯಾರಿಕೆ ಆಗ್ತದೆ ಅಂತ ನೀನು ಹೇಳಿದವನಿದ್ದೀಯ. ಹೌದು. ಏನನ್ನು ಕೊಡ್ಲಿ ಸ್ವಾಮಿ ನಿನಗೆ? ಕ್ಷೀರವನ್ನೇ ಕೊಡು. ಕ್ಷೀರಾದ್ಯ ಶಯನನಿಗೆ ಕ್ಷೀರವೇ ಉತ್ತಮ.
ದೂರದ ಪ್ರಯಾಣ, ಮುಖದಲ್ಲಿ ದಣಿವು ಕಾಣಿಸ್ತಾ ಇದೆ. ಅವನಿಗೆ ಕ್ಷೀರವನ್ನೇ ಕೊಟ್ಟರೆ ಲೇಸು. ಕೇಳಿ ಕೇಳಿ ಕ್ಷೀರಾಬ್ಧಿ ಶಯನ ಇವ. ಅಂತಹ ಕ್ಷೀರಾಬ್ಧಿ ಶಯನನಿಗೆ ಕ್ಷೀರವನ್ನೇ ಕೊಡಿದು ಉಳಿತು. ಹೇಗೆ ಕೊಡುವುದು? ಸ್ವರ್ಣ ಕುಂಭದಲ್ಲಿ ಕೊಡುವುದು. ನಮ್ಮ ಭಂಡಾರದಲ್ಲಿ ಅನೇಕ ಸ್ವರ್ಣದ ಆಭರಣಗಳು ಅಥವಾ ಪಾತ್ರೆಗಳು ಇಲ್ಲದೆ ಇದ್ದರೂ ಕೂಡ ಹೃದಯದಲ್ಲಿ ನೈರ್ಮಲ್ಯ ಉಂಟು ಅಂತಾದ್ರೆ ಹೃದಯವೆಂಬ ಸ್ವರ್ಣ ಕುಂಭದಲ್ಲಿ ಅವನಿಗೆ ಕ್ಷೀರವನ್ನು ಅರ್ಪಿಸಬೇಕು. ಭಗವಂತನಿಗೆ ನಾವು ನೈವೇದ್ಯವನ್ನು ಅಥವಾ ಭೋಗವನ್ನು ಅರ್ಪಿಸಿದಾಗ ಜಗತ್ತಿನ ಸಮಸ್ತ ಜೀವಿಗಳೆಲ್ಲರೂ ಕೂಡ ಸಂತೃಪ್ತರು ಹೊಂದ್ತಾರೆ. ಅದಕ್ಕೆ ಉದಾಹರಣೆ ಇವನೇ ಹಿಂದೆ ತೋರಿಸಿಕೊಟ್ಟಿದ್ದಾನೆ. ದ್ರೌಪದಿ ಅಕ್ಷಯ ಪಾತ್ರೆಯ ಸಂದರ್ಭದಲ್ಲಿ ಕೇವಲ ಒಂದೇ ಒಂದು ಅನ್ನದ ಅಗುಳು ಅದನ್ನು ತಿಂದ ಕೂಡಲೇ 66 ಸಾವಿರ ಸಂಖ್ಯೆಯ ಶಿಷ್ಯರೊಂದಿಗೆ ಬಂದಿದ್ದಂತಹ ದೂರ್ವಾಸರು ತೇಗುತ್ತಾ ಮುನ್ನಡೆದರು. ಹಾಗಿರ್ಬೇಕಾದ್ರೆ ಭಗವಂತನಿಗೆ ಒಂದು ಸಣ್ಣ ಸ್ವರ್ಣ ಕುಂಭದಲ್ಲಿ ನಾನು ಕ್ಷೀರವನ್ನು ಇಟ್ಟೆ ಅಂತಾದ್ರೆ ಬಹುಶಃ ಸಮಸ್ತ ಜಗತ್ತೇ ತಡೆಯುತ್ತದೆ. ನೋಡಿ ಏನಾಯ್ತು, ಅವನ ಮುಖದಲ್ಲಿ ಒಂದು ಹಾಲಿನ ಒಂದು ಬಿಂದು ಇಡೀ ಸಮಸ್ತ ಭೂಮಂಡಲಕ್ಕೆ ಪಸರಿಸಿದಂತಾಯ್ತು. ಕ್ಷೀರ ಸಾಗರವೇ ಸಾಕ್ಷಾತ್ ಇಲ್ಲಿಗೆ ಬಂದು ನೆಲೆಸಿದಂತಾಯ್ತು. ಸಂತೃಪ್ತನ ದೇವಾನಂದ ಸಂತೃಪ್ತನ.
ಸನ್ನಿವೇಶದಲ್ಲಿ ಭಾವನೆ ಪ್ರಧಾನ. ನಿನ್ನ ಆತ್ಯಂತಿಕವಾದಂತಹ ಭಕ್ತಿಯೋ ಶ್ರದ್ಧೆಯೋ ಇದೆಲ್ಲವೂ ಕೂಡ ನಾನು ಬಹಳ ಸಂತೃಪ್ತಿಯನ್ನು ಹೊಂದಿದ್ದೇನೆ. ನಾನು ಬಂದಾಗಲೇ ನಿನಗೆ ಹೇಳಿದೆ ನಿನ್ನ ಭಕ್ತಿಗೆ ಮೆಚ್ಚಿದೆ ಎಂಬುದಾಗಿ. ಮತ್ತು ಮತ್ತು ನೀನು ನಿನ್ನಲ್ಲೇ ಮಾತಾಡಿಕೊಳ್ತಿದ್ದೀಯೇ ಹೊರತು ನನ್ನಲ್ಲಿ ನೀನು ಮಾತನ್ನೇ ಆಡ್ಲಿಲ್ಲ. ಮೈ ಮರೆತು ಹೋದಾಗ ಹಾಗೆ ಆಗ್ತದೆ. ಅದನ್ನು ನಾನು ಮನಗಂಡಿದ್ದೇನೆ. ಪರಮ ಭಾಗವತನಾದಂತಹ ನಿನ್ನ ಮನೆಗೆ ಬರಬೇಕು